ಕರಾವಳಿ ಭಾಗದಲ್ಲಿ ಮತ್ತೊಂದು ಹಿಂದೂ ಕಾರ್ಯಕರ್ತನನ್ನು ಕಳ್ಕೊಳ್ಳುವಂಥ ಒಂದು ದುಸ್ಥಿತಿ ನಮಗೆಲ್ಲ ಬಂದಿದೆ. ಈ ಒಂದು ನಿರಂತರವಾಗಿ ಕರಾವಳಿಯಲ್ಲಿ ಹಿಂದೂಗಳ ವ್ಯವಸ್ಥಿತವಾಗಿ ಯಾರು ಭಾಳಷ್ಟು ಬೆಳೀತಾ ಇದ್ದಾರೆ, ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಯಾರು ಹೋರಾಟ ಮಾಡ್ತಾಯಿದ್ದಾರೆ ಅವ್ರು ಟಾರ್ಗೆಟ್ ಮಾಡಿ ಇವತ್ತು ಮುಸ್ಲಿಂ ಏನು ಭಯೋತ್ಪಾದಕರು ನಿರಂತರವಾಗಿ ಈ ಕರಾವಳಿಯಲ್ಲಿ ಇಂಥ ಘಟನೆ ನಡೀತಾ ಇದೆ. ಇದೇನು ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷದಲ್ಲೂ ಆಗಿದೆ. ಆದರೆ ದುರ್ದೈವ ಅಂದರೆ ಯಾವುದೇ ರೀತಿಯ ಒಂದು ಕ್ರಮಗಳು ಇಂಥ ಸಂದರ್ಭದಲ್ಲಿ ಸಹ ಅವ್ರಿಗೆ ಎಲ್ಲಿ ಸಿಕ್ಕಲ್ಲೇ ಸ್ಪಾಟು ಗುಂಡು ಹಾಕುವಂಥ ಒಂದು ಕೆಲಸ ಸರ್ಕಾರ ಮಾಡಿದ್ರು. ಇಲ್ಲಾಂದರೆ ಏನು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಧರ್ಮದ ಸಂಘಟನೆಗಾಗಿ ನಮ್ಮ ದೇಶಕ್ಕಾಗಿ ದುಡಿಯುವಂಥವ್ರಿಗೆ ಒಂದು ರೀತಿ ಭಯ ತರುವಂಥ ಒಂದು ವಾತಾವರಣವನ್ನು ರಾಜ್ಯದಲ್ಲಿ ಇವತ್ತು ಮಾಡ್ತಾಯಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಏನು ಕರಾವಳಿಯ ಒಬ್ಬ ಪ್ರಭಾವಿ ಸುಹಾಸ್ ಶೆಟ್ಟಿಯವರು ಅವರೆಲ್ಲ ಮನೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಅತ್ಯಂತ ಬಡತನ ಕುಟುಂಬದಲ್ಲಿ ನಮ್ಮ ದೇಶ ಸಲುವಾಗಿ ಧರ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ರೀತಿ ರಕ್ಷಣೆ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ದುರಂತ ಏನಂದರೆ ಯಾರು ಅಧಿಕಾರಕ್ಕೆ ಬರ್ತಾರೆ ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊವಂಥದ್ದನ್ನು ನಮ್ಮ ಸರ್ಕಾರ ಇದ್ದಾಗೂ ಸರಿಯಾಗಿ ನಿರ್ವಹಿಸಲಿಲ್ಲ. ಅದಕ್ಕೇ ನಮ್ಮ ಪರಿಸ್ಥಿತಿ ಇಲ್ಲಿ ಈಗಂತರೂ ಕಾಂಗ್ರೆಸ್ ಬಂದ ಮೇಲೆ ಅಂತರೂ ತೀರಾ ಅವರಿಗೆ ಭಯ ಹಾರಿಬಿಟ್ಟಿದೆ. ಈಗ ಈ ಒಂದು ಸರ್ಕಾರ ಅಂದ್ರಂತೂ ಒಂದು ಪಾಕಿಸ್ತಾನದ ಒಂದು ಸರ್ಕಾರ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾಯಿದೆ. ಇವತ್ತು ಅವರ ತಂದೆ ತಾಯಿಗೆ ಇವತ್ತು ಕ್ಯಾನ್ಸರ್ ಆಗಿದೆ. ತಂದೆ ಮುಗ್ಧ ಒಬ್ಬ ವ್ಯಕ್ತಿ. ಇಂಥ ಒಂದು ಕಷ್ಟದಲ್ಲಿ ಸಹ ನಾವು ಇವತ್ತು ಬಂದಿದ್ದೀವಿ. ಬರೀ ಕೇವಲ ಸಾಂತ್ವನ ಹೇಳೋದ್ರಿಂದ ಏನೂ ಆಗೋದಿಲ್ಲ. ನಾವೆಲ್ಲ ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಆಗ್ತಿರುವಂತಹ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಲೇಬೇಕು. ನಾನು ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊತೀನಿ ಅಂದರೆ ಸ್ವಲ್ಪ ರಾತ್ರಿ ಮತ್ತು ಒಬ್ಬಂಟಿಗರಾಗಿ ಅಡ್ಡಾಡಬೇಡಿ. ಯಾಕಂದರೆ ಇಲ್ಲಿ ನೋಡಿ, ಮುಂಜಾನೆ ಬೆಳಿಗ್ಗೆ ನಮ್ಮ ಪುನೀತ್ ಕೆರೆಯವರು ಹೇಳ್ತಾಯಿದ್ರು ಅವ್ರ ಕಾರ್ನಲ್ಲಿರುವಂಥ ಎಲ್ಲ ಆತ್ಮರಕ್ಷಣೆಗಾಗಿರುವಂಥ ಎಲ್ಲ ಆಯುಧಗಳನ್ನು ಪೊಲೀಸರು ತೆಗೆಸ್ತಾರೆ. ಪೊಲೀಸರು ತೆಗೆಸಿದ ಮೇಲೆ ಸಾಯಂಕಾಲ ಈ ಘಟನೆ ನಡೀತದೆ. ಇದೇನು ಲಿಂಕ್ ಇದೆ, ಇದರಿಂದ ಏನು ಅವ್ರಿಗೇನಾದರೂ ಮಾಹಿತಿ ಸಿಗ್ತಾ, ಎಲ್ಲೋ ಲೀಕ್ ಆಯಿತಾ, ಇವ್ರ ಬಳಿ ಯಾವುದೇ ಆಯುಧ ಇಲ್ಲ, ಆತ್ಮರಕ್ಷಣೆಗಾಗಿ. ಈಗ ನೋಡಿ, ಇಲ್ಲಿ ಕರಾವಳಿಯಲ್ಲಿ ಆಗಲಿ ಇವತ್ತು ನಮ್ಮ ಕಾರ್ಯಕರ್ತರು ಆತ್ಮರಕ್ಷಣೆಗಾಗಿ ಆಯುಧಗಳನ್ನ ಇಟ್ಕೊಳ್ಳುವಂಥದ್ದು ಅನಿವಾರ್ಯ ಆಗಿದೆ. ಆದರೆ ಉದ್ದೇಶಪೂರ್ವಕವಾಗಿ ಅವತ್ತೇ ಅದನ್ನು ತೆಗೆಸ್ತಾರೆ. ಸಾಯಂಕಾಲನೇ ಅವರ ಒಂದು ಭೀಕರವಾದಂತಹ ಒಂದು ಘಟನೆ ನಡೀತದೆ. ಇದು ಎಲ್ಲನೂ ತನಿಖೆ ಆಗಬೇಕು, NIAದಿಂದ ಆಗಬೇಕು. ಮತ್ತು ಇವರಿಗೆ ಇನ್ನೂ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡೋದಿಲ್ಲ, ಎಲ್ಲಿ ಸಿಗ್ತಾರೆ ಅಲ್ಲೇ ಗುಂಡು ಹಾಕಿ ಕೊಲ್ಲಬೇಕು. ಇನ್ಮೇಲೆ ಅದನ್ನು ಮಾಡದೇ ಇದ್ದರೆ ನನಗನ್ನಿಸ್ತದೆ ಇನ್ನು ಮುಂದಿನ ದಿವಸಗಳಲ್ಲಿ ಹಿಂದೂಗಳು ರಾಜ್ಯದಲ್ಲಿ ಜೀವನ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ಅವರ ಪರಿಶ್ರಮ, ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಇವತ್ತು ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂಥ ಅಯೋಗ್ಯರು ಈಗ ಬಂದು ಹೇಳ್ತಾರೆ, ಸಾಂತ್ವನ ಹೇಳ್ತಾರೆ, ಏನೋ ಹೇಳಿ ಯಾವ ಕಾರ್ಯಕರ್ತರ ರಕ್ತದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂಥ ಮಹಾನುಭಾವರು ನಮ್ಮಲ್ಲಿ ಅದ್ದಾರೆ. ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆನೂ, ವಿಜಯಪುರದಲ್ಲಿಯೂ ಸಹ ಆ ರೀತಿ ಒಂದು ವಾತಾವರಣ, ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ. ಇದಕ್ಕೇನು ಸರ್ಕಾರ, ಕೇಂದ್ರ ಸರ್ಕಾರನೇ NIA ತನಿಖೆ ಮಾಡಿ ಇಂತಿಂಥವು ಯಾರ್ಯಾರು ಕಲ್ಪ್ರಿಟ್ ಅದಾರ ಅವ್ರನ್ನ ಗುಂಡು ಹೊಡೆದಿಂದ ಮುಗಿಸ್ಬೇಕು ಹೊರತು ಅದನ್ನು ಬಿಟ್ಟರೆ ಪರಿಹಾರ ಇಲ್ಲ. ಇವತ್ತು ನಾನು ಶಿವಮೊಗ್ಗಕ್ಕೂ ಹೋಗಿದ್ದೆ ಹಿಂದೆ ನಮ್ಮ ಕಾರ್ಯಕರ್ತನ
ಅವ್ರದ್ದು ಹರ್ಷ ಕೊಲೆ ಆಯಿತು, ಅಲ್ಲೂ ಏನೂ ಮಾಡಲಿಲ್ಲ. ಅವತ್ತು ನಮ್ಮ ಸರ್ಕಾರ ಇತ್ತು, ನಾನು ಅದೇ ವಿಧಾನಸಭೆಯಲ್ಲಿ ಅದನ್ನೇ ಹೇಳಿದೆ, ನೀವು ಏನು ಮಾಡ್ತಾಯಿದ್ದೀರಿ, ಬರೀ ಕಠಿಣ ಕ್ರಮ ಅಂದ್ಕೊಂಡು ಹಾಳು ಮಾಡಿದ್ರಿ. KG ಹಳ್ಳಿ ಘಟನೆ ಆಯಿತು, ಹುಬ್ಬಳ್ಳಿ ಘಟನೆ ಆಯಿತು, ಔರಂಗಜೇಬನ ಭಾವಚಿತ್ರ ಶಿವಮೊಗ್ಗದಾಗ ಹಚ್ಚಿದ್ರು. ಅದನ್ನು ಯಾರೂ ನಮ್ಮ ಸರ್ಕಾರ ಇದ್ದರು ಓಪನ್ನಾಗಿ ತಲವಾರು ತೊಗೊಂಡು ಬಂದರು ಶಿವಮೊಗ್ಗದಲ್ಲಿ. ಒಬ್ಬ IPS ಅಧಿಕಾರಿ ಮೇಲೆ ಬಂದರು ಶಿವಮೊಗ್ಗದಲ್ಲಿ ಮೊನ್ನೆ ಒಂದು ಯಾವುದು ಗಣೇಶ ಉತ್ಸವ ಸಂದರ್ಭದಲ್ಲಿ. ಇದೆಲ್ಲ ನೋಡಿದ್ರೆ ನಮ್ಮಲ್ಲಿಯೂ ಒಂದು ಶಿಥಿಲತೆ ಇದೆ ಅನ್ನುವಂಥದ್ದು ಒಪ್ಪಬೇಕು. ನಮ್ಮ ಮುಗ್ಧ ಕಾರ್ಯಕರ್ತರನ್ನು ಬಲಿ ಕೊಡುವಂಥದ್ದು ನಿಲ್ಲಬೇಕು. ಇಲ್ಲಾಂದರೆ ನೀವೇನಿವತ್ತು ಭಾಳ ಐಷಾರಾಮಾಗಿ ಮುಖ್ಯಮಂತ್ರಿಯಾಗಿ ಮಜಾ ಮಾಡಿಕೊಂಡು ದೊಡ್ಡ ಹುದ್ದೆ ಹೊಡ್ಕೊಂಡು ನಿಮ್ಮ ಮತ್ತೆ ಅದೇ ಸುಖ ಅನುಭವಿಸ್ಬೇಕು ಅನ್ನೋಂಥ ಮೂರ್ಖತನ ನಿಮ್ಮಲ್ಲಿದ್ದರೆ ಜನ ಇನ್ನು ಮ್ಯಾಗೆ ವಿಶ್ವಾಸ ಇಡೋದಿಲ್ಲ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ನೀವು ವಿನಂತಿ ಮಾಡಬೇಕು. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯಗೆ ಹೇಳೋದ್ರಾಗ ಏನೂ ಅರ್ಥವೂ ಇಲ್ಲ. ಸಿದ್ದರಾಮಯ್ಯ ನಡವಳಿಕೆ ನೋಡಿಬಿಟ್ರೆ ಪಾಕಿಸ್ತಾನದ ಒಬ್ಬ ಮುಖ್ಯಮಂತ್ರಿ ಹಂಗೆ ಮಾತಾಡುವಂಥ ಪರಿಸ್ಥಿತಿ ನೋಡಿದಾಗ ಕೇಂದ್ರನೇ ಹಸ್ತಕ್ಷೇಪ ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ಇವತ್ತು ಏನಾದರೂ ಸಾಂತ್ವನ ಸಿಗಬೇಕಾದ್ರೆ ಅವ್ರನ್ನ ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅಂತ್ಯ ಆಗಬೇಕು. ಅದರ ಜೊತೆಗೆ ನಾನು ವೈಯಕ್ತಿಕವಾಗಿ ಈ ಕುಟುಂಬಕ್ಕೂ ಸಹ ನಾಳೆ ಒಂದು 5 ಲಕ್ಷ ರೂಪಾಯಿ ಹಣವನ್ನು ಅವರ ಆರ್ಥಿಕ ಸಹಾಯ ನಾನು ಮಾಡ್ತೀನಿ. ಈ ರೀತಿ ನಾವು ಬರೀ ಇದು ಆರ್ಥಿಕ ಸಹಾಯ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಮುಂದಿನ ದಿವಸಗಳಲ್ಲಿ ಇದನ್ನೆಲ್ಲ ನಮ್ಮ ಹಿಂದೂ ಸಂಘಟನೆಗಳು ರಾಜ್ಯದಲ್ಲಿ ಕೂತ್ಕೊಂಡು ನಾವೆಲ್ಲ ಒಕ್ಕಟ್ಟಾಗಿ ಮುಂದಿನ ದಿವಸಗಳಲ್ಲಿ ನಾವು ಏನು ನಮ್ಮ ಕಾರ್ಯಕರ್ತನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋಂಥದ್ದು ಚಿಂತನೆಯನ್ನು ನಾವು ಮಾಡ್ತೀವಿ. ಈಗ ಶಿವಮೊಗ್ಗ ಕರಾವಳಿ ಭಾಗದಲ್ಲಿ ಇರ್ತಾರೆ ಟಾರ್ಗೆಟ್ ಕಿಲ್ಲಿಂಗ್ ಆಗ್ತಿರೋದು ಅವಾಯ್ಡ್ ಮಾಡೋಕ್ಕೆ ತುಂಬ ಹಿಂದಿನಿಂದ ಒಂದು NIA ಆಫೀಸ್ ಆಗಬೇಕು ಶಿವಮೊಗ್ಗ ಕರ್ನಾಟಕದಲ್ಲಿ. ಸಾಕಷ್ಟು ಈಗಾಗಲೇ ಅದರ ಬಗ್ಗೆ ಬೇಡಿಕೆ ಇದೆ. ನಮ್ಮ ಇವರು ಬೆಂಗಳೂರು MP ತೇಜಸ್ವಿ ಅವರು ಬರ್ದಾರ. ಗಿರೀಶ್ ಭಾರದ್ವಾಜ್ ಅಂತ ಒಬ್ಬರು ಸಾಮಾಜಿಕ ಒಬ್ಬರು ಕಾರ್ಯಕರ್ತರು ಮೊದಲು ಬರ್ದವ್ರು. ಅವರು ಇಲ್ಲೊಂದು NIA ಇದು ಆಗ್ಬೇಕು. ಯಾಕಂದರೆ ಭಟ್ಕಳದಲ್ಲಿ ಎಲ್ಲ ಪಾಕಿಸ್ತಾನದ ಒಂದು ಸಂಪರ್ಕ ಇರೋದ್ರಿಂದ ISI ಸಂಪರ್ಕ ಇರೋದ್ರಿಂದ ಕೇಂದ್ರ ಸರ್ಕಾರನೇ ನಮ್ಮ ಗೃಹ ಮಂತ್ರಿಗಳಿಗೂ ನಾನು ಆಗ್ರಹ ಮಾಡ್ತೇನೆ, ಇಲ್ಲಿ ಒಂದು NIA ಘಟಕ ಅದು ಕರಾವಳಿ ಭಾಗದಲ್ಲೇ ಆಗಬೇಕು ವಿಶೇಷವಾಗಿ. ಯಾಕಂದರೆ ಬೆಂಗಳೂರಿಗಿಂತ ಇಲ್ಲಿ ಭಾಳ ಸೂಕ್ಷ್ಮ ಪ್ರದೇಶ ಆಗಿದೆ. ಇಷ್ಟು ಭಯ ಆಗಿ. ಯಾಕಂದರೆ ಕೇರಳ ಬಾರ್ಡರ್ ಒಂದಿದೆ. ಅವರು ಇಲ್ಲಿಂದ ಆರಾಮಾಗಿ ಇಲ್ಲಿ ಒಳಗೆ ಬಂದು ಹತ್ಯೆ ಮಾಡಿ ಓಡಿ ಹೋಗಲಿಕ್ಕೆ ಅಲ್ಲೂ ಕರಾವಳಿ ಕೇರಳ ಭಾಗದಲ್ಲೂ ಗಡಿಯನ್ನು ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು, ಯಾವ ರೀತಿ ತಪಾಸಣೆ ಆಗಬೇಕು, ಎಲ್ಲ ರೀತಿ ತಪಾಸಣೆ ಆಗಿ ಅಲ್ಲಿಂದ ಮೂಮೆಂಟ್ ಆಗಬೇಕು. ಇಲ್ಲಾಂದರೆ ಅವ್ರಿಗೆ ಈಸಿ ಆಗಿಬಿಟ್ಟಿದೆ ಇಲ್ಲಿಂದ ಪಾರಾಗಿ ಹೋಗಲಿಕ್ಕೆ. ಬಂದುಬಿಡ್ತಾರೆ, ಮಾಡಿ ಓಡಿ ಹೋಗಿಬಿಡ್ತಾರೆ. ಈಗ PFI ಬ್ಯಾನ್ ಆದಮೇಲೂ ಕೂಡ ಆ್ಯಕ್ಟಿವಿಸ್ಟ್ಗಳು ಅದರಿಂದ ಏನು ಹೊರಗಡೆ ಬಂದಂತೆ PFI ನೋಡಿರಿ ಬರೀ ಅದು ಇದರಲ್ಲಿ ಬ್ಯಾನ್ ಆಗಿದೆ. ಮತ್ತೊಂದು ಸಂಘಟನೆ ಹೆಸರು ಇಟ್ಕೊಂಡು ಇದನ್ನು ಮಾಡ್ತಾರೆ, ಅವರೇ ಇರ್ತಾರೆ. ಈಗ ನೋಡಿ, ಈಗ ಪಾಕಿಸ್ತಾನದಲ್ಲಿ ಎಷ್ಟು ಸಂಘಟನೆಗಳದಾವೆ. ದಿನ ಒಂದು ಸಂಘಟನೆ ಹುಟ್ಟುತ್ತದೆ, ಬರೀ ಲೆಟರ್ ಪ್ಯಾಡ್ ಅಟ್ಟೆ ಚೇಂಜ್ ಆಗ್ತದೆ. ಆದರೆ ನಾವು ಟಾರ್ಗೆಟ್ ಮಾಡಬೇಕಾಗಿದ್ದು PFIದಾಗಿರಲಿ ಅವು ಮತ್ತೊಂದು ಯಾವುದೇ ಸಂಘಟನೆ, ಆ ವ್ಯಕ್ತಿ ಅವನೇ ಇರ್ತಾನೆ. ಅವ್ರನ್ನ ಟಾರ್ಗೆಟ್ ಮಾಡಿದಾಗ ಮಾತ್ರ ಸಂಘಟನೆ ಬ್ಯಾನ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಭಾಳ ಆದರೆ ಅವರು ಲೆಟರ್ ಪ್ಯಾಡ್ ಅಟ್ಟೆ ಚೇಂಜ್ ಮಾಡ್ತಾರೆ, ಮತ್ತು ತಮ್ಮ ಕೆಲಸ ತಮ್ಮ ಕಾಯಕ ತಾವು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರನ್ನೇ ಟಾರ್ಗೆಟ್ ಮಾಡಬೇಕು. ಯಾರು ಅದ್ರ ಮುಖಂಡರು ಅದಾರ, ಅದ್ರ ಹಿಂದೆ ಬ್ಯಾಕ್ ಏನದ, ಎಲ್ಲಿದ್ದು ಹಣ ಬರ್ತದೆ, ಇದನ್ನು ಟಾರ್ಗೆಟ್ ಮಾಡಿ ಹೊಡೆದ್ರೆ ಇದು ಎಲ್ಲರೇ ಜೈಲಿಗೆ ಹಾಕಿದ್ರೆ ಅದು ಆಗೋದಿಲ್ಲ. ಸ್ಪಾಟ್ ಅವ್ರ ಮ್ಯಾಗ ಎನ್ಕೌಂಟರ್ ಆಗಬೇಕು. ಸರ್, ಈಗ ನೆಟ್ಟರ್ ಕೊಲೆ ಪ್ರಕರಣ ಆದ ನಂತರ NIA ತನಿಖೆ ಮಾಡಿತು. ಈಗಲೂ ಬಹಳಷ್ಟು ಜನ ಇನ್ನೂ ಕೂಡ ಪ್ರಕಟಣೆಯನ್ನೇ ಕೊಡ್ತಾ ಇದ್ದಾರೆ, ಇವರು ಸಿಗಬೇಕು ಆರೋಪಿಗಳು ಅಂತ. ಹೇಗೆ ಅದೇ ತನಿಖೆ ನಡೆದು ಮೊನ್ನೆ ಒಬ್ಬರನ್ನು ತೊಗೊಂಡು ಬಂದಾರಲ್ರಿ. ಈಗ ತನಿಖೆ ಅಂತೂ ನಡೆದಿದೆ. ಇನ್ನೂ ವೇಗವಾಗಿ ಇದನ್ನು ಇವ್ರಂತ್ರ ಸಿಗ್ತಾರೆ. ಇವ್ರೇನು ಭಾಳ ದೂರ ಏನು ಹೋಗಿರೋದಿಲ್ಲ. ಇವರಿಗೆ ಅಲ್ಲಿ ಕರ್ಕೊಂಡೋಗಿ ಅರೆಸ್ಟ್ ಮಾಡೋದ್ರಾಗ ಏನೂ ಅರ್ಥ ಇಲ್ಲ. ಹಿಂಗಾದ್ರೆ ಇದು ಸಮಾಧಾನ ಆಗೋದು. ಭಯ ಅನ್ನುವಂಥದ್ದು ಬರಬೇಕಾದ್ರೆ ಆನ್ ಸ್ಪಾಟ್ ಅವ್ರನ್ನ ಎನ್ಕೌಂಟರ್ ಮಾಡಬೇಕು. ಅದನ್ನ ಬಿಟ್ಟರೆ ಮತ್ತೊಂದು ಪರಿಹಾರ ಇಲ್ಲ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು, ನೀಟ್
ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.